ವಾರಾಂತ್ಯದ ಕರ್ಫ್ಯೂ ಮುಗಿದು ಸರ್ಕಾರ ಘೋಷಿಸಿರುವ 14 ದಿನಗಳ ಬಿಗಿ ಲಾಕ್ಡೌನ್ ಸೋಮವಾರದಿಂದ ಜಾರಿಯಾಗಿದ್ದು, ಅದರ ಪ್ರಕಾರ ಬೆಳಗ್ಗೆ 6 ರಿಂದ 9 ರವರೆಗೆ ಅವಶ್ಯಕ ವಸ್ತುಗಳ ಖರೀದಿಗೆ ಅವಕಾಶವಿದ್ದು, ವಾಹನಗಳನ್ನು ಬಳಸದೆ ನಡೆದುಕೊಂಡು ಹೋಗಿ ತರಬಹುದು ಎಂಬ ಕಾನೂನು ಇದ್ದರೂ ಮೂಡುಬಿದ್ರೆಯಲ್ಲಿ ಹೆಚ್ಚಿನವರು ತಮ್ಮ ವಾಹನಗಳಲ್ಲಿಯೇ ಬಂದು ವಸ್ತುಗಳನ್ನು ಖರೀದಿಸಿಕೊಂಡು ಹೋಗುತ್ತಿರುವುದು ಕಂಡುಬಂತು. ಆದರೆ 10 ಗಂಟೆಯ ನಂತರ ಅನಗತ್ಯವಾಗಿ ವಾಹನಗಳು ಸಂಚರಿಸುತ್ತಿದ್ದುದಕ್ಕೆ ಮೂಡುಬಿದ್ರೆ ಪೊಲೀಸ್ ನಿರೀಕ್ಷಕ ದಿನೇಶ್ ಕುಮಾರ್ ನೇತೃತ್ವದ ತಂಡವು ಕಟ್ಟುನಿಟ್ಟಿನ ತಪಾಸಣೆ ನಡೆಸಿ ಹಲವು ವಾಹನಗಳನ್ನು ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ವಾರಾಂತ್ಯದ ಕರ್ಫ್ಯೂ ಹಿನ್ನೆಲೆಯಲ್ಲಿ 2 ದಿನ ಬಂದ್ ಇದ್ದ ಕಾರಣ ದಿನಸಿ ಸಾಮಗ್ರಿಗಳಿಗೆ ಗ್ರಾಹಕರು ಮುಗಿಬಿದ್ದಿದ್ದು, ಎಲ್ಲ ಅಂಗಡಿಗಳು ಗ್ರಾಹಕರಿಂದ ತುಂಬಿದ್ದವು. ಇತ್ತ ವ್ಯಾಪಾರಕ್ಕೆ ನಿಗದಿಪಡಿಸಿದ ಅವಧಿ ಮುಗಿಯುತ್ತಲೇ ವ್ಯಾಪಾರಿಗಳು ಬಾಗಿಲು ಮುಚ್ಚಲು ಯತ್ನಿಸಿದ್ರು, ಗ್ರಾಹಕರು ಕದಲಲಿಲ್ಲ. 10 ಗಂಟೆಯ ಬಳಿಕ ಪೊಲೀಸರು ಧ್ವನಿವರ್ಧಕದ ಮೂಲಕ ಎಚ್ಚರಿಕೆ ನೀಡಿದ ನಂತರ ಕೆಲವು ಅಂಗಡಿ ಮಾಲಕರು ಬಾಗಿಲುಗಳನ್ನು ಮುಚ್ಚಿದ್ರು. ನಂತರ ನಿಯಮ ಮೀರಿ ಬಂದ ಎಲ್ಲ ವಾಹನಗಳನ್ನು ಬ್ಯಾರಿಕೇಡ್ ಮೂಲಕ ತಡೆ ಹಿಡಿದು ನಿಯಮ ಉಲ್ಲಂಘಿಸಿದ ವಾಹನಗಳನ್ನು ಮುಟ್ಟುಗೋಲು ಹಾಕಿ ಪ್ರಕರಣ ದಾಖಲಿಸಿದ್ದಾರೆ. ವಾಹನಗಳನ್ನು ಮುಟ್ಟುಗೋಲು ಹಾಕಿದ ಸಂದರ್ಭದಲ್ಲಿ ಕೆಲವು ವಾಹನದ ಮಾಲಕರು ಬೇರೆ ಬೇರೆ ರೀತಿಯ ಸಬೂಬುಗಳನ್ನು ನೀಡಿ ಜಾರಿಕೊಳ್ಳಲು ಯತ್ನಿಸಿದ್ರು. ಇದಕ್ಕೆ ಪೊಲೀಸರು ಅವಕಾಶ ನೀಡಲಿಲ್ಲ. ಮಾಸ್ಕ್, ಹೆಲ್ಮೆಟ್ ಹಾಗೂ ಸಮವಸ್ತ್ರ ಧರಿಸದೇ ಇರುವ ವಾಹನಗಳ ಚಾಲಕರುಗಳಿಗೆ ಈ ಸಂದರ್ಭದಲ್ಲಿ ದಂಡವನ್ನು ಹಾಕಿದ್ದಾರೆ. ಅಗತ್ಯ ವಸ್ತುಗಳನ್ನು ಖರೀದಿಸಿ ಸಮಯ ಮೀರಿ ಬಂದವರಿಗೆ ಮಾತಿನ ಎಚ್ಚರಿಕೆಯನ್ನ ನೀಡಿದ್ದರಲ್ಲದೆ ನಡೆದುಕೊಂಡೇ ಹೋಗಬೇಕೆಂದು ಎಚ್ಚರಿಸಿದರು.